ಕಡಲತಡಿಯ ಕಲಾವಿದನೊಬ್ಬನ ಸಾಧನೆಗೆ ವಿಶ್ವ ಮಾನ್ಯತೆ ಸಿಕ್ಕಿದೆ. ಅಮೆರಿಕದ ವೈದ್ಯಕೀಯ ಪಠ್ಯಗ್ರಂಥವೊಂದಕ್ಕೆ ಸಾವಿರಾರು ಚಿತ್ರಗಳನ್ನು ಬರೆದುಕೊಡುವಂತಹ ಅಪರೂಪದ ಸಾಧನೆಯನ್ನ ಇವರು ಸದ್ದಿಲ್ಲದೆ ಮಾಡಿದ್ದಾರೆ. ಇಂಥದ್ದೊಂದು ಅಪರೂಪದ ಅವಕಾಶಕ್ಕೆ ಪಾತ್ರರಾಗಿರುವ ಉಡುಪಿಯ ಹಿರಿಯ ಕಲಾವಿದ PN ಆಚಾರ್ಯ ಅವರು. ಇವರೇ PN ಆಚಾರ್ಯ. ಇವರ ಹೆಸರು ಕೇಳಿದವರು ಕಡಿಮೆ ಅನ್ಬಹುದು. ಯಾಕೆಂದ್ರೆ ಬಹುತೇಕ ದೈವದೇವರುಗಳ ಚಿತ್ರ ಬಿಡಿಸುವ ಮೂಲಕ ಹೆಸರುವಾಸಿಯಾದವರು ಇವರು. ಟಫ್ಟ್ಸ್ ವಿಶ್ವವಿದ್ಯಾಲಯದ ಅಂಗರಚನಾಶಾಸ್ತ್ರದ ಮುಖ್ಯಸ್ಥ MSc ಕುಮಾರ್ ಅವರು ಪ್ರಾಣಿಗಳ ಅಂಗರಚನಾಶಾಸ್ತ್ರದ ಬಗ್ಗೆ ಬರೆದಿರುವ ಪುಸ್ತಕದಲ್ಲಿ PN ಆಚಾರ್ಯ ಅವರು ಬಿಡಿಸಿರುವ ಚಿತ್ರಗಳು ಪ್ರಕಟಗೊಂಡಿವೆ. ಟಫ್ಟ್ಸ್ ವಿಶ್ವವಿದ್ಯಾಲಯ ಹೊರತಂದಿರುವ ಪುಸ್ತಕದ 6 ಸಂಪುಟಗಳು ಈಗಾಗಲೇ ಪ್ರಕಟಗೊಂಡಿದ್ದು, ಇದೀಗ 7ನೇ ಸಂಪುಟಕ್ಕಾಗಿ ಆಚಾರ್ಯ ಅವರು ತಮ್ಮ 76ನೇ ವಯಸ್ಸಿನಲ್ಲೂ ಚಿತ್ರರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. KMCಯ ಅಂಗರಚನಾ ವಿಭಾಗದಲ್ಲಿ ಮುಖ್ಯ ಕಲಾವಿದರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಆಚಾರ್ಯ ಅವರು ಪ್ರಾಣಿಗಳ ಮತ್ತು ಮನುಷ್ಯರ ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಿಸಿದ 100 ಚಿತ್ರಗಳನ್ನು ರಚಿಸಿದ್ದಾರೆ. ಸಿಂಗಾಪುರ ವಿಶ್ವವಿದ್ಯಾಲಯದ ಅಂಗರಚನಾಶಾಸ್ತ್ರ ವಿಭಾಗದ ಸಂಪುಟಕ್ಕಾಗಿ ಮನುಷ್ಯರ ಅಂಗರಚನೆಗೆ ಸಂಬಂಧಿಸಿದ ಚಿತ್ರರಚನೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅದೇ ನಮ್ಮ ಪ್ರೊಫೆಸರ್ MSc ಕುಮಾರ್ ಅವರಿಗೆ ಈ ಕಂಪ್ಯೂಟರ್ ವರ್ಕ್ ಬೇಕಾಗಿ ಏನಿಲ್ಲ, ಅವರಿಗೆ ಹ್ಯಾಂಡ್ ವರ್ಕೇ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ರೀತಿಯಾಗಿ ನಮಗೊಂದು ಅವಕಾಶ ಸಿಕ್ಕಿತ್ತು ಅಷ್ಟೇ. ಖಂಡಿತ ಆಗ್ತದೆ. ನಾವು ಸ್ವಲ್ಪ ತಾಳ್ಮೆಯಲ್ಲಿ ಮಾಡಿದರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಈಗಾಗಲೇ ಒಂದು ಹೆಚ್ಚು ಕಡೆ ಬಂದು 10,000 ವರ್ಕ್ ಮಾಡಿದ್ದೇವೆ. ಯಾವುದು ಬರೀ ಎನಿಮಲ್ನ ಬಗ್ಗೆ ಒಂದು 5,000 ಮೇಲೆ ಹ್ಯೂಮನ್ ಅನಾಟಮಿ ವರ್ಕ್ ಮಾಡಿದ್ದೇವೆ. ಸೊ ಇದರಲ್ಲಿ ನಾವು ಬೇರೆ ಚಿತ್ರ ಎಲ್ಲ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ಆದರೆ ಈ ಅನಾಟಮಿಯ ಬಗ್ಗೆ ಬಂದಾಗ ಅದು ಭಾರಿ ಜಾಗ್ರತೆ ಮಾಡಬೇಕು. ಯಾಕಂದರೆ ಒಂದು ಚಿತ್ರವನ್ನು ನಾವು ತೋರಿಸಿದಾಗ ಅದು ಆಪ್ರೇಟ್ ಮಾಡಿ ನೋಡಿದರೆ ಆ ಜಾಗದಲ್ಲಿ ಆ ವಸ್ತು ಇರಬೇಕಾಗ್ತದೆ. ಅದು ಒಂದು ಭಾರಿ ಜಾಗ್ರತೆ ಮಾಡಬೇಕು. ಹಾಗಾಗಿ ಕೆಲವು ಆರ್ಟಿಸ್ಟ್ ಇದರ ತಡೆಗೆ ಈ ಸೈಡ್ಗೆ ತಲೆ ಹಾಕೋದಿಲ್ಲ. KMCಯ ಅಂಗರಚನಾ ವಿಭಾಗದಲ್ಲಿ ಮುಖ್ಯ ಕಲಾವಿದರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಆಚಾರ್ಯ ಅವರು ಪ್ರಾಣಿಗಳ ಮತ್ತು ಮನುಷ್ಯರ ಅಂಗರಚನಾಶಾಸ್ತ್ರಕ್ಕೆ ಸಂಬಂಧಿಸಿದ 100 ಚಿತ್ರಗಳನ್ನು ರಚಿಸಿದ್ದಾರೆ. ಸಿಂಗಾಪುರ ವಿಶ್ವವಿದ್ಯಾಲಯದ ಅಂಗರಚನಾಶಾಸ್ತ್ರ ವಿಭಾಗದ ಸಂಪುಟಕ್ಕಾಗಿ ಮನುಷ್ಯರ ಅಂಗರಚನೆಗೆ ಸಂಬಂಧಿಸಿದ ಚಿತ್ರರಚನೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಜಲವರ್ಣದಲ್ಲಿ ಇವರು ಮೂಡಿಸಿರುವ ಚಿತ್ರಗಳು ಗಮನ ಸೆಳೆಯುತ್ತಿವೆ. ರಕ್ತನಾಳಗಳು, ಎಲುಬಿನ ರಚನೆಗಳು, ಹೃದಯ, ವಿವಿಧ ಅಂಗಾಂಗಗಳ ಚಿತ್ರಗಳು ನೈಜ ಭಾವ ಮೂಡಿಸುತ್ತವೆ. ಉಡುಪಿಯ ಕೊಡಂಕೂರಿನ ಈ ಕಲಾವಿದನಿಗೆ ರಾಜ್ಯ ಸರ್ಕಾರವು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬಹುಶಃ ವಿದೇಶದ ವಿಶ್ವವಿದ್ಯಾಲಯವೊಂದಕ್ಕೆ ಚಿತ್ರ ರಚಿಸಿಕೊಡುವ ಅಪರೂಪದ ಅವಕಾಶ ಇವರಿಗೆ ಲಭಿಸಿದ್ದು ರಾಜ್ಯದಲ್ಲೇ ಮೊದಲು. PN ಆಚಾರ್ಯ ಅವರು ಬಿಡಿಸಿರುವ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಚಿತ್ರವು ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಅಮೆರಿಕ ವಿಶ್ವವಿದ್ಯಾಲಯದ ಟಫ್ ಯೂನಿವರ್ಸಿಟಿಯ ಪ್ರೊಫೆಸರ್ MSc ಕುಮಾರ್ ಈ ನಾಯಿ, ಬೆಕ್ಕು, ಕುದುರೆ, ಒಂಟೆ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟ ಒಂದಷ್ಟು ಅನಾಟಮಿ ಚಿತ್ರವನ್ನು ಮಾಡುವುದಾಗಿ ನನಗೆ ಕೇಳಿಕೊಂಡರು. ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಅದು ಈಗ ಸುಮಾರು 1-2 ಬುಕ್ಕಿಗೆ ಅಂತ ಹೇಳಿ ಈಗ 6 ಪುಸ್ತಕ ಆಲ್ರೆಡಿ ಆಯಿತು. ಸೊ ಈ ಬುಕ್ಕನ್ನು ಅವರು ತುಂಬ ಮೆಚ್ಚಿಕೊಂಡರು. ಇದೇ ಪುಸ್ತಕ ಜಪಾನ್ ಮತ್ತು ಚೀನಾ ಭಾಷೆಯಲ್ಲಿ ಕೂಡ ಈ ಚಿತ್ರವನ್ನೇ ಉಪಯೋಗಿಸಿ ಬೇರೆ ಬುಕ್ ಮಾಡಿದ್ದಾರೆ. ಸೊ ಈ ಎಲ್ಲ ಬುಕ್ಕು ಕೂಡ ನನ್ನ ಹತ್ರ ಅಕ್ನಾಲಜ್ಮೆಂಟ್ ಆಗಿ ಅವರು ಕಳಿಸಿಕೊಟ್ಟದ್ದು ಇದೆ. ಸೊ ನಾನು ಅವರಿಗೆ ದೊಡ್ಡ ಆಭಾರಿಯಾಗಿದ್ದೇನೆ. ಈ ಬುಕ್ಕು ಈ ಅನಾಟಮಿ ಮತ್ತು ಬೇರೆ ಈ ಕಥಾಚಿತ್ರಕ್ಕೆ ಸಂಬಂಧಪಟ್ಟ ಚಿತ್ರಗಳಿಗೆ ವ್ಯತ್ಯಾಸ ಏನು ಅಂದರೆ, ಈ ಚಿತ್ರದಲ್ಲಿ ನಾವು ಯಾವುದೊಂದು ವಸ್ತುವನ್ನು ಡ್ರಾ ಮಾಡಿದರೆ, ಉದಾಹರಣೆ ಒಂದು ನಾರುಸು, ಬೋನ್ಸ್ ಏನು ಡ್ರಾ ಮಾಡಿದರೆ ಅದನ್ನು ಆಪ್ರೇಟ್ ಮಾಡಿದಾಗ ಆ ಜಾಗದಲ್ಲಿ ಅದು ಇರಲೇಬೇಕಾಗ್ತದೆ. ಯಾಕಂದರೆ ಮಕ್ಕಳಿಗೆ ಅದು ತಪ್ಪು ಅರ್ಥ ಕಳಿಸ್ತದೆ. ಹಾಗಾಗಿ ಕೆಲವು ಕಲಾವಿದರು ಇದನ್ನು ಸ್ವಲ್ಪ ಅಷ್ಟೊಂದು ಮೆಚ್ಚಿಕೊಳ್ಳೋದಿಲ್ಲ. ಇದೊಂದು ಅವಕಾಶ ಸಿಕ್ಕಿತು. ಇದು ನಾನು ಅದನ್ನು ಗೌರವಪೂರ್ವಕವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ನನ್ನ ವೃತ್ತಿಯಲ್ಲಿ ನಾನು ದೇವರನ್ನು ಕಂಡಿದ್ದೇನೆ. ಹೆಸರು ಸುಮಾರು ಚಿತ್ರ ಮಾಡಿದ್ದೇವೆ. ಇವಾಗ ಕೋಟಿ ಚೆನ್ನಯ್ಯ ಚಿತ್ರ ಮಾಡಲಿಕ್ಕೆ ನಾವು ಒಂದು 6 ತಿಂಗಳು ಬೇರೆ ಬೇರೆ ಗರಡಿಗಳಿಗೆ ಹೋಗಿ ಅದಕ್ಕೆ ಮಾಹಿತಿ ತಗೊಂಡು ನಾವು ಮಾಡಿದ್ದೇವೆ. ಸಾವಿರಾರು ಲಕ್ಷ ಕಟ್ಟಲೆ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಹೊರ ರಾಷ್ಟ್ರದ ದುಬೈ, ಬ್ಯಾರಿನಲ್ಲಿ ಕೂಡ ಅದನ್ನೇ ಆರಾಧ್ಯವಾಗಿ ಪೂಜಿಸ್ತಾ ಇದ್ದಾರೆ. ಸುಮಾರು 4 ಫೀಟ್ 6 ಫೀಟ್ ಇದ್ದೆ. ನಾನೇ ಒಂದು ಹೆಚ್ಚು ಕಡಿಮೆ ಒಂದು 25ರ ಮೇಲೆ ವರ್ಕ್ ಮಾಡಿದ್ದೇನೆ. ಅದು ಖುಷಿ ಇದೆ. ಆಮೇಲೆ ಕಾಳಿಕಾಂಬೆ, ವಿಶ್ವಕರ್ಮ, ಮಹಾಲಸ ನಾರಾಯಣಿ, ಇನ್ನು ಸ್ವಾಮಿಗಳದ್ದು, ಬಾಬಾ, ನಿತ್ಯಾನಂದ, ಮಹಾಲಸ ನಾರಾಯಣಿ ಇಂಥದ್ದು ಸುಮಾರು ಮಾಡಿದ್ದೇವೆ. ಒಟ್ಟಾರೆಯಾಗಿ ಕರಾವಳಿಯ ಕಲಾವಿದರೋರ್ವರ ಈ ಕಲೆ ಮುಂದಿನ ಪೀಳಿಗೆಗೂ ಕೂಡ ಕಲಿಕೆಗೆ ನೆರವಾಗುತ್ತಿರುವುದು ಹೆಮ್ಮೆಯ ವಿಚಾರ. ನಾಜೂಕು, ತಾಳ್ಮೆ ಈ ಕಲೆಯ ಮುಖ್ಯ ಅಂಶಗಳು.
ಅವರ ಈ ಕಲೆ ಮುಂದೆ ವಿಶ್ವ ಮಟ್ಟದ ಖ್ಯಾತಿ ಪಡೆಯಲಿ ಎನ್ನುವುದು ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24x7 ಉಡುಪಿ.